20ಕ್ಕೂ ಹೆಚ್ಚು ಭಾಷೆಗಳಲ್ಲಿ 48,000ಕ್ಕೂ ಅಧಿಕ ಗೀತೆಗಳನ್ನು ಹಾಡಿ 6 ದಶಕಗಳ ಕಾಲ ಸಂಗೀತ ಲೋಕವನ್ನೇ ಆಳಿದ್ದ ದಕ್ಷಿಣ ಭಾರತದ ಗಾನಕೋಗಿಲೆ ಖ್ಯಾತ ಗಾಯಕಿ ಎಸ್ ಜಾನಕಿಯವರ ಅಗಲಿಕೆ ಸಂಗೀತ ಲೋಕಕ್ಕೆ ತುಂಬಲಾರದ ನಷ್ಟ ಆಗಿದೆ. ವಿಶೇಷ ಏನು ಅಂತ ಹೇಳಿದ್ರೆ ನಿಧನಕ್ಕೂ ಕೇವಲ 15 ದಿನಗಳ ಹಿಂದೆಯಷ್ಟೇ ಎಸ್ ಜಾನಕಿಯವರು ಮಂಗಳೂರಿಗೆ ಭೇಟಿ ನೀಡಿದ್ರು. ಈ ಸಂದರ್ಭ ಶ್ರೀ ಮಂಗಳಾದೇವಿ ಮತ್ತು ಕೊಡಿಯಾಲ್ಬೈಲಿನ ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರ ಸಹಿತ ವಿವಿಧ ಕ್ಷೇತ್ರಗಳಿಗೆ ಭೇಟಿಯನ್ನ ನೀಡಿ ದೇವರ ದರ್ಶನವನ್ನ ಪಡ್ಕೊಂಡಿದ್ರು. ಸುಮಾರು 7-8 ದಿನಗಳ ಕಾಲ ಮಂಗಳೂರಿನಲ್ಲೇ ಕಾಲವನ್ನ ಕಳೆದಿದ್ರು. ಈ ಸಂದರ್ಭದ ಒಂದು ಭಾವುಕ ಕ್ಷಣ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಕಾಣಲಿಕ್ಕೆ ಸಿಕ್ಕಿದೆ. ಮಂಗಳೂರಿನಲ್ಲಿ ಎಸ್ ಜಾನಕಿಯವರ ಅಭಿಮಾನಿ ಇಶಾನ್ ಅವರು ಅವರನ್ನ ಭೇಟಿಯಾಗಿ ಸುಮಾರು 90 ನಿಮಿಷಗಳ ಕಾಲ ಅವರೊಂದಿಗೆ ಸಮಯ ಕಳೆದಿದ್ರಂತೆ. ಈ ವೇಳೆ ಇಶಾನ್ ಅವರು ಸುಮಾರು 10 ಹಾಡುಗಳನ್ನು ಹಾಡಿದ್ದು ಜಾನಕಿಯವರು ಅತ್ಯಂತ ಪ್ರೀತಿಯಿಂದ ಅದನ್ನು ಕೇಳಿ ಪ್ರೋತ್ಸಾಹಿಸಿ ಆಶೀರ್ವಾದ ಕೂಡ ಮಾಡಿದ್ರಂತೆ. ಜಾನಕಿ ಅಮ್ಮನ ಆ ಸರಳತೆ ಹಾಗೂ ಆತ್ಮೀಯತೆಗೆ ಮನಸೋತಿದ್ದೇನೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಹೀಗೆ ಒಳ್ಳೆಯದಾಗಿ ಹಾಡು ಕಂದ ಅಂತ ಜಾನಕಿ ಅಮ್ಮ ಅವರು ನನ್ನ ಕಿವಿಯಲ್ಲಿ ಹೇಳಿದ ಮಾತುಗಳನ್ನು ಜೀವನ ಪೂರ್ತಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಗಾಯನದ ಬಗ್ಗೆ ನೀಡಿದ ಪ್ರೋತ್ಸಾಹದ ಮಾತುಗಳು ಹಾಗೂ ಆಶೀರ್ವಾದವನ್ನು ಸದಾ ನೆನಪಿನಲ್ಲಿ ಇಟ್ಕೊಳ್ತೇನೆ. ಅವರು ನನಗೆ ನೀಡಿದ ಹಣವನ್ನು ಅಮೂಲ್ಯ ನೆನಪಾಗಿ ಕಾಪಾಡಿಕೊಳ್ತೇನೆ. ಜಾನಕಿ ಅಮ್ಮ ಅವರೊಂದಿಗೆ ಕಳೆದ ಆ 90 ನಿಮಿಷಗಳು ನನ್ನ ಜೀವನದ ಅತ್ಯಂತ ವಿಶೇಷ ಕ್ಷಣಗಳಲ್ಲಿ ಒಂದು. ಆ ಭೇಟಿಯೇ ಕೊನೆಯ ಭೇಟಿಯಾಗಲಿದೆ ಅಂತ ನಾನು ಊಹೆ ಕೂಡ ಮಾಡಿರಲಿಲ್ಲ ಅಂತ ಅಭಿಮಾನಿ ಇಶಾನ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಸಾವಿರಾರು ಹಾಡುಗಳಿಂದ ಜನರ ಮನ ಗೆದ್ದ ಆ ಕಂಠ ಇಂದು ಮೌನವಾಗಿರ್ಬೋದು. ಆದರೆ ಜಾನಕಿ ಅಮ್ಮ ಅವರ ಧ್ವನಿಯ ಮಾಧುರ್ಯ ಅಭಿಮಾನಿಗಳ ಹೃದಯದಲ್ಲಿ ಎಂದೆಂದಿಗೂ ಜೀವಂತವಾಗಿರಲಿದೆ. ಜೊತೆಯಾಗಿ ನಡೆ ಬಿಡದಂತೆ ಹಿಡಿದೆ ಕೈಯನ್ನು ಗೆಳೆಯ ಜೊತೆಗೆ ಹಾರಿ ಬರುವೆ ಮಾನ ನಗುವ ನಯನ ಮಧುರ ಮಿಡಿವ ಹೃದಯ ಹೊಸ ಭಾಷೆಯು ರಸಕಾವ್ಯವಿದು ಇದು ಹಾಡಲು ಕಲಿಯುವೆ ಮೃತು ಪಂಕಜರು ಮೃತು ಪಂಕಜರು ಸರಿಗ 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 ಮನಸ ಸಾ ಸರಿಗ ನೀರಿಗ ಮನಸ ಸರಿಗ ಸರಿಗ ಮನಸ ಸರಿಗ ನೀರಿಗ ಮನಸ ಮೃತು ಪಂಕಜರು ಚಲಿರಂಜನಿ ಮೃದು ಪಂಕಜನು ಚಲಿರಂಜನಿ